ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಅಮ್ಮಂದು ವಾಯ್ಸ್ ಕೇಳ್ತಾ ಉಂಟಲ್ಲ, ಅವರ ಮೊಮ್ಮಗನನ್ನು ಅವರಿಗೆ ಎಲ್ಲಿ ಅವನು ಬೀಳ್ತಾನೆ ಅಂತ ಭಯ. ಮತ್ತೆಂತಕ್ಕೆ ಹೇಳಿದವರು? ಕಾಲು ನನ್ನ ಮಗನೊಂದು ಕೂಲಿ ಹೋಗಿ ಅಲ್ಲೂ ಹೋಗಿದೆ ನೋಡಿ, ನೆಗಡ ಅದನ್ನ ತೆಗಿಲಿಕ್ಕೆ ಪಟ್ಟ ಪಾಡು ಅಷ್ಟಿಷ್ಟ ಅಲ್ಲ. ಒಂದು ಕೂಲಿ ಹೋಗಿದೆ, ಕೂಲಿ ಹಲ್ಲು ಹೋಗಿದೆ. ಅದು ತುಳುವಲ್ಲಿ, ಇದು ಕನ್ನಡದಲ್ಲಿ ಹಲ್ಲು. ಹಲ್ಲು ಸರಿ ಅದ ಹಲ್ಲು. ಎಬ್ಬೋ, ನಾವು ಹೊರಟೋದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕುದ್ರೋಳಿಗೆ. ಕರ್ನಾಟಕದ 2ನೇ ದೊಡ್ಡ ದಸರಾ. ಹೌದಾ? ಹೌದು. ಫಸ್ಟ್ ಒಂದು ಮೈಸೂರು, ಸೆಕೆಂಡ್ ಒಂದು ಕುದ್ರೋಳಿಯ. ನಾವು ಯಾವಾಗ್ಲೂ ಸಂಜೆ ಹೋಗುದು. ಈ ಸಲ ಪಾಪಿದ ಮಗು ಇದ್ದಾಳಲ್ಲ, ಹಾಗೆ ಬೇಡ ಅಂತ ಸಂಜೆ ತುಂಬಾ ರಶ್ ಇರ್ತದೆ. ಈಗ ಬೆಳಿಗ್ಗೆ ಸಹ ರಶ್ ಇರ್ತದೆ, ಇಲ್ಲ ಅಂತಲ್ಲ. ಹೋಗಿ ಬರೋಣ ಅಂತ. ಸ್ವಲ್ಪ ಮೋಡ ಕವಿದ ವಾತಾವರಣ ಉಂಟು, ಈಗ ಬಿಸಿಲುಂಟು, ಸ್ವಲ್ಪ ಮೋಡ ಉಂಟು. ನೋಡ್ಬೇಕಲ್ಲಿ ಪಾರ್ಕಿಂಗ್ ಹೇಗೆಲ್ಲ ಉಂಟು ಏನು ಅಂತ. ಕಷ್ಟ ಸ್ವಲ್ಪ ಪಾರ್ಕಿಂಗ್ ಅಲ್ಲಿ, ಸ್ವಲ್ಪ ಕಷ್ಟ ಪಾರ್ಕಿಂಗ್. ಹೌದು, ನಾರ್ಮಲ್ ಡೇಸ್ ಅಲ್ಲೇ ನಮ್ಗೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ. ರೋಡ್ ಚಿಕ್ಕದು, ರೋಡ್ ಸೈಡ್ ಪ್ಯಾಕ್ ಮಾಡಬೇಕು. ಇವತ್ತು ಹೇಗಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅನ್ನೋದು. ಹಾಗೆ ಅದು ನಾವು ಇಲ್ಲಿ ನಿಲ್ಲಿಸಿ ತುಂಬಾ ನಡಿಬೇಕು. ಮತ್ತೆ ಮೇನ್ ಅದೊಂದು ನಮ್ಗೆ ಅವತ್ತು ಬೈಕಲ್ಲಿ ಹೋಗುವಾಗಲೇ ಕಷ್ಟ ಆಗ್ತಾ ಇತ್ತು. ಎಲ್ಲಿಂದ ನಿಲ್ಲಿಸಿ ಎಲ್ಲಿ ನಡ್ಕೊಂಡು ಹೋಗ್ಬೇಕು. ನೋಡ್ಬೇಕು ಇವತ್ತು ಹೇಗುಂಟು ಅಂತ. ರಶ್ ಇರ್ತದೆ, ಯಾಕಂದ್ರೆ ಇದು 100ನೇ ಶತಮಾನೋತ್ಸವ ಏನು, 100ನೇ ವರ್ಷದ್ದು. ಹಾಗೆ 100ನೇ ಶತಮಾನ, 100ನೇ ವರ್ಷ ಅಲ್ಲ, 100ನೇ ಶತಮಾನ ಅಂತಲೇ ಕರೀತಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹಾಗೆ ಅದಕ್ಕೆ ಹೇಳಿದೆ ಹಾಗೆ. ಅಮ್ಮ ನಾನು ನನ್ನ ಮಕ್ಕಳಿಂದ ಯೋಚನೆ ಮಾಡ್ತಾ ಇದ್ದಾರೆ. ಜೋರ್ ಮಾತಾಡು, ವಾಯ್ಸ್ ಕೇಳ್ಬೇಕಲ್ಲ ಅಲ್ಲಿ. ಕೇಳಲ್ವಾ? ಅಂತ ಕೇಳಲ್ವಾ? ಇಷ್ಟು ಚೆನ್ನಾಗಿ ಕೇಳ್ತಾ ಉಂಟು. ನಿನ್ಗಾವ್ರಿಗೆ? ನನಗೆ ಅಲ್ಲ ಅಪ್ಪು ಅಲ್ಲ. ಅವನಿಗೀಗ 1 ವಾರ ರಜೆ ಸ್ಕೂಲಿಗೆ, ಹಾಗೇನು ತಿರುಗಾಡುದು. ತುಂಬಾ ಹೋಮ್ವರ್ಕ್ ಉಂಟು. ಒಂದು ಮಾಡಿಲ್ಲ, ಒಂದೇನ ಮಾಡಿಟ್ಟಿದ್ದಾನೆ. ಅದಷ್ಟೇ ಮಾಡಿದ್ದು. ತುಂಬಾ ಉಂಟು ಇನ್ನು ಸಹ. ದಿನಕ್ಕೆ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಡೈಲಿ ಕೊಡ್ತಾರೆ ಪಾಪ, ಅವರಿಗೆ ಒಂದು ಕೆಲಸನೇ. ಪಾಪ ಬುಕ್ಕಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ, ಪುನಃ ಡೈಲಿ ಇದು ಮೆಸೇಜ್ ಕಳಿಸ್ತಾರೆ. ಫುಲ್ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಉಂಟು. ಅದು ಹಿಂದೆಗಡೆ ದೇವಸ್ಥಾನ ನೋಡಿ, ಮಂಗಳೂರು ಮಾಧವಾಚಾರ್ಯ ಮಕ್ಕಳು ಅದು ಹೆಸರು, ಅಂದ್ರೆ ಶುಭ ಕೋರುವವರು. ಫುಲ್ ಶಾಮಿಯಾನ ಹಾಕಿದ್ದಾರೆ. ಇದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಅಷ್ಟೇ. ಇಲ್ಲಿ ಇವತ್ತಾಗಿ ಫುಲ್ ಬ್ಲಾಕ್, ಎಲ್ಲಿ ಹೋಗ್ಲಿಕ್ಕಿಲ್ಲ ಇವತ್ತು. ಅಲ್ಲಿಂದ ಇಲ್ಲಿಗೆ ನಮ್ಗೆ 3/4 ಗಂಟೆ ಆಯ್ತು. ಈಗ ಇಲ್ಲಿಂದ ಇಲ್ಲ ಅಲ್ಲಿಗೆ ಎಷ್ಟು ಹೊತ್ತು ಗೊತ್ತಿಲ್ಲ. ಇದು ಮೋಸ್ಟ್ಲಿ ಅಲ್ಲಿ ತನಕ ಫುಲ್ ಶಾಮಿಯಾನ ಇರ್ಬೇಕು. ಇಲ್ಲ, ಇಲ್ಲಿ ತನಕ ಮಾತ್ರ, ಮತ್ತೆ ಅಲ್ಲಿಂದ ಬಿಟ್ಟು. ಯಾಕಂದ್ರೆ ಇದು ದೇವಸ್ಥಾನದಕ್ಕೆ ಹಾಕಿದ್ದು, ಇಲ್ಲಿ ಸಹ ಉಂಟಲ್ಲ ಹಾಗೆ. ಮತ್ತೆ ಇನ್ನೊಂದೇನಂದ್ರೆ ರಾತ್ರಿ ಬರ್ಬೇಕಿತ್ತು. ಸೂಪರ್ ವ್ಯೂ. ವರ್ಷ ರಾತ್ರಿ ಬರ್ತೀವಿ, ಲೈಟಿಂಗ್ಸ್ ನೋಡ್ಲಿಕ್ಕೆ ತುಂಬಾ ಖುಷಿ. ಎಲ್ಲ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಉಂಟು, ಸೂಪರ್ ಆಗಿರ್ತದೆ ಮಾತ್ರ. ಈ ಸಲನೇ ರಾತ್ರಿ ಸ್ವಲ್ಪ ಅಂದ್ರೆ ಹಗಲು ಬಂದಿರುದು. ನಾವು ಯಾವಾಗ ರಾತ್ರಿ ಬರ್ತೀವಿ, ಫುಲ್ ಲೈಟಿಂಗ್ ಇರ್ತದೆ ರೋಡಲ್ಲಿ. ಬಂದ್ವಿ, ಅದೇ ಫುಲ್ ರಶ್ ಉಂಟು. ನಾನು ಬೆಳಿಗ್ಗೆ ರಶ್ ಇರಲ್ಲ ಅಂತ ಬೆಳಿಗ್ಗೆ ಹೋಗೋಣ ಅಂತ ಅಂದದ್ದು. ಇದು ನೋಡಿದ್ರೆ ಫುಲ್ ರಶ್ ಇದ್ದಾರೆ. ಗಾಡಿ ಯಾವಾಗ್ಲೂ ಒಳಗೆ ಬಿಡಲ್ಲ ಗಾಡಿ. ಈ ಸಲ ಏನೋ ಒಳಗೆ ಬಿಟ್ಟಿದ್ದಾರೆ ಗಾಡಿ, ನೋಡ್ಬೇಕು ಇನ್ನು ಹೇಗೆ ಅಂತ. ಮಗ ಅವು ಇಜ್ಜು ತೂಕ. ನನ್ನ ಮಗಂದು ಇಲ್ಲೇ ಸ್ಟಾರ್ಟ್, ಇಲ್ಲಿ ಫುಲ್ ಅಂಗಡಿ ಎಲ್ಲ ಉಂಟು. ವಾಚ್ ತಗೊಳ್ಳುವ, ಅದು ತಗೊಳ್ಳು, ಇದು ತಗೊಳ್ಳು ಅಂತಿದ್ದಾನೆ. ಚೀಟಿ 2
ದೊಡ್ಡದ ಕ್ಯೂ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಸದ್ವಿನ್ ಸಹ ಕೂತಿದ್ದಾನೆ. ಆ್ಯಕ್ಚುಲಿ ಇವತ್ತು ನಾವು ಇವಾಗ ಒಂದು ಕ್ಯಾಮ್ರಾ ನೋಡುವ ಅಂತೇಳಿ ಬಂದ್ವಿ. ಇಲ್ಲಿ ನಾವು POS ಅಲ್ಲಿರುವಂಥ ಮಾವೀರ್ ಏಜೆನ್ಸಿ ಅಂತೇಳಿ ಅವ್ರಿಗೆ ಕಾಲ್ ಮಾಡಿದ, ಹಾಗಾಗಿ ಬನ್ನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನನ್ನ 2 ಚಾಯ್ಸ್ ಇತ್ತು, ಒಂದು ಸೋನಿ EVZ10 ಹಾಗೆ ಇನ್ನೊಂದು ಕೆನಾನ್ M50 Mark II. ಬಟ್ ಅವ್ರ ಸಜೆಷನ್ ಏನಿದೆ ಅಂತೇಳಿ ಸೋನಿ EVZ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನನಗೆ ಬ್ಲಾಗಿಂಗ್ಗೆ ತುಂಬ ಚೆನ್ನಾಗಿದೆ, ಅಂದರೆ ಶೇಕಿ ಬರಲ್ಲ ಅನ್ನೋದೊಂದು. ಹಾಗಾಗಿ ನಾನು ನೋಡುವ ಅಂಥೇಳಿ ಆ್ಯಕ್ಚುಲಿ ಇಲ್ಲಿ ಇದೆ ನೋಡಿ, ಇಟ್ಟಿದ್ದಾರೆ. ಇದೆ ಸೋನಿ EVZ, ಹೊಸದು ಸೋನಿಯಲ್ಲಿ ಈ ಕ್ಯಾಮ್ರಾ ಬಂದು ಹೊಸದು ಇವಾಗ, ವಿತ್ 64 GB ಮೆಮರಿ ಕಾರ್ಡ್ ಅನ್ನೋದ್ರ ಜೊತೆ ಬರ್ತಾ ಉಂಟು. ಫ್ರೀ ಅಂತ ನಾನು ಹಾಕಲಿಲ್ಲ, ಬಟ್ ಇದ್ರ ಜೊತೆ ಕಂಪ್ನಿ ಕೊಡ್ತಿದ್ದಾರೆ. ಹಾಗೆ ನೋಡಬೇಕು, ಸ್ವಲ್ಪ ರೇಟ್ ವಿಷಯದಲ್ಲಿ ಖರ್ಚಾಗ್ತಾ ಉಂಟು, ಸೂಟ್ ಆದರೆ ತಗೊಳ್ಳುವ ಅಂತೇಳಿ. ನಾನು ಸ್ವಲ್ಪ ವೀಡಿಯೋನಾಗಿ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತೇಳಿ, ಕ್ಲಾರಿಟಿ ಸಾಕಾಗೋದಿಲ್ಲ. ಇನ್ನೊಂದೇನು, ನಾವು ಮೊಬೈಲಲ್ಲಿ ಮಾಡ್ತಿರೋದ್ರಿಂದ ವಾಯ್ಸ್ ಅಷ್ಟು ಕ್ಲಿಯರ್ ಬರೋದಿಲ್ಲ. ಮೈಕ್ ಹಾಕಲಿಕ್ಕೆ ಅದನ್ನ ಇಟ್ಕೋಬೇಕು, ಅದೊಂದು ಕಷ್ಟ ಆಗುತ್ತೆ. ನಾನು ಮತ್ತು ಸ್ವಾಮಿ ಇಬ್ಬರು ಬಂದಿದ್ದೀವಿ. ಹೇಗುಂಟು ಇದಕ್ಕೆ ನಿಮ್ಮ ಕ್ಯಾಮ್ರಾ ಹೇಗಂತ? ಈಗ ನನಗೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ. ಈಗ ನೋಡಿದಲ್ಲ ಇಷ್ಟೊಂದು, ನನಗೆ ಎಷ್ಟು ಗೊತ್ತಿಲ್ಲ, ಮನೆಯಲ್ಲಿ ಹೋಗಿ ನೋಡ್ತೀನಿ ಹೇಗೆ. ಹಾಗೆ ತಗೊಳ್ಳುವ ಅಂತೇಳಿ ಯೋಚನೆ ಮಾಡ್ತಿದ್ದೀವಿ. ಸಟ್ಟ ಆದರೆ ಇವತ್ತು ತಗೊಳ್ಳಿ ಹೋಗ್ತೀವಿ. ತುಂಬ ದಿನದ ನನ್ನ ಡ್ರೀಮ್ ಅದು ತೊಗೋಬೇಕು ಅಂತೇಳಿ. ಮತ್ತು ಇನ್ನೊಂದೇನಾದ್ರು ನಾವು ಔಟ್ಡೋರ್ ಹೆಚ್ಚಾಗಿ ನಾವು ಔಟ್ಡೋರ್ಗೆ ಶೂಟ್ ಮಾಡೋದಂಥ ಪ್ಲ್ಯಾನ್ ಇದೆಯಲ್ಲ, ಹಾಗಾಗಿ ನಮಗೆ ಅಲ್ಲೋದಾಗ ನನಗೆ ಈ ಕ್ಯಾಮ್ರಾ ಇದೆ ತುಂಬ ಒಳ್ಳೆಯದಾಗುತ್ತೆ. ಮೊಬೈಲ್ ಅಷ್ಟೊಂದು ಸೂಟಬಲ್ ಆಗಲ್ಲ. ನಂತರ ಆ್ಯಕ್ಷನ್ ಕ್ಯಾಮ್ರಾ ಇದೆ, ಬಟ್ ಅದರಲ್ಲಿ ನಮ್ಗೆ ಅಷ್ಟೊಂದು ಕನ್ವೀನಿಯಂಟ್ ಆಗ್ತಾಯಿಲ್ಲ. ಹಾಗಾಗಿ ತಗೊಳ್ಳುವ ಅಂತೇಳಿ ನೋಡಬೇಕು. ಸಾರಿ, ನಾನು ಸಪೋರ್ಟ್ ಮಾಡಿ ಕೊಟ್ಟರೆ ತಗೊಂಡು ಹೋಗೋದು. ಇವಾಗ ನೋಡೋಣ, ಮಾತಾಡ್ಬಿಟ್ಟು ಲಾಸ್ಟ್ ಫೈನಲ್ ಏನಾಗುತ್ತೆ ಅಂತ ಹೇಳ್ತೀನಿ. ನಮ್ಮನೆಯವರು ಟಿಕ್ಕ ತಗೊಳ್ಳಿಗೆ ಹೋಗಿದ್ದಾರೆ, ಅದು ಹೆಲ್ಮೆಟ್ ಹಾಕಿಕೊಂಡು ಹೋಗಿದ್ದಾರೆ. ಇವ್ರದ್ದು ಚೆನ್ನಾಗಿರ್ತದೆ ಟಿಕ್ಕ. ಟಿಕ್ಕನೂ ಹಾಗೆ ಶಾರ್ಮನ್ ಆಗಿ ಚೆನ್ನಾಗಿರ್ತದೆ. ಹೆಲ್ಮೆಟ್ ತೆಗ್ದೇ ಇಲ್ಲ. ಫೈನಲ್ ಆಗಿ ಮನೆಗೆ ಬಂದು ಸೇರಿದ್ವಿ. ಯಾಕೆ ನಾನು ಫೈನಲ್ ಅಂತ ಹೇಳ್ತೀನಿ ಅಂತಂದರೆ, ಅಷ್ಟೊಂದು ಬ್ಲಾಕ್ ಇತ್ತು. ನಂತೂರಿ ಬ್ಲಾಕು, ನಮ್ಮ ಬನ್ಸರ್ಸ್ಲ್ ಬ್ಲಾಕ್, PVS ಬ್ಲಾಕ್, ಎಲ್ಲ ಕಡೆ ಬ್ಲಾಕ್ ಆಯಿತು. ಹಾಗೆಯೇ ಆ್ಯಕ್ಚುಲಿ ನಾವು ಕ್ಯಾಮ್ರಲ್ಲಿ ನೋಡಿದ್ವಿ, ಒಂದು ಕ್ಯಾನಾನು ಮತ್ತು ನಿಕಾನು ಹಾಗೆ ಸೋನಿ, ಹಾಗೆ 3 ಕ್ಯಾಮ್ರಾಗಳು ನೋಡಿದ್ವಿ. ಕ್ಯಾಮ್ರಾ ತಗೊಂಡ್ವಾ ಇಲ್ವಾ, ಅಥವಾ ತಗೊಂಡ್ರೆ ಯಾವ ತಗೊಂಡಿದ್ವಿ, ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ, ಎಲ್ಲ ರೀಸನ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಾವು 6 ಗಂಟೆ ಹೋದ್ದು, 8 ಗಂಟೆ ಆಯ್ತು ಬರುವಾಗ. ಈಗ ಪಾಪ ಮಗು ಬೇರೆ ಅಳ್ತಿದ್ದಾಳೆ, ಹೊಟ್ಟೆಗೇನು ಇಲ್ಲಲ್ಲ, ಹಾಲು ಕುಡಿಸಿ ಹೋಗಿದ್ಲು. ಈಗ ಬಂದು ಇಷ್ಟೊತ್ತಾಯಿತು. ಬ್ಲಾಕ್ ಇರೋದು ಲೇಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಬೇಗ ಬರ್ಬೋದಾಗಿತ್ತು. ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ನಮಗೆ ಟ್ರಾಫಿಕಲ್ಲೇ ಹೋಯಿತು ಅಂತ ಹೇಳ್ಬೋದು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅಲ್ಲಿದ್ದಾಳೆ, ಬಿಸಿದ್ದಾಳೆ, ನಾನೊಬ್ಬನೇ ಎಂಡ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಸಾಧ್ಯ ಆದರೆ ಕ್ಯಾಮ್ರಾ ಜೊತೆ, ಇಲ್ಲಾಂದರೆ ಹಾಗೇನೆ ನಿಮ್ಮ ನೆಕ್ಸ್ಟ್ ವಿಡಿಯೋ ನಾನು ಕನ್ಫರ್ಮ್ ಮಾಡ್ತೀನಿ ಏನು ಅನ್ನೋದು. ಓಕೆ, ಥ್ಯಾಂಕ್ ಯು, ಬಾಯ್.